ಶ್ರಮದಿಂದ ಕಷ್ಟಪಟ್ಟು ಎಷ್ಟೋ ಸಿನಿಮಾ ನಟರು ಮೇಲೆ ಬಂದಿರ್ತಾರೆ. ಅವರದನ್ನೊಂದು ನ್ಯೂಸ್ 4-5 ದಿವಸ ಅವ ಹಾಗೆ ಮಾಡಿದ, ಅವರಿಗೆ ಮೋಸ ಮಾಡಿದ, ಅವ್ರಿಗೆ ಹೊರ್ದ ಇವ್ರಿಗೆ ಹೊರ್ದ ಅಂತೇಳಿ ಹೇಳ್ತಾರೆ. ಅವರ ಶ್ರಮ ಪಟ್ಟದನ್ನು ಯಾರು ಕೂಡ ತೋರಿಸಲ್ಲ. ಇಷ್ಟು ಶ್ರಮ ಪಟ್ಟು ಬಂದ್ರು, ಇಷ್ಟು ಕಷ್ಟಪಟ್ಟು ಬಂದ್ರು, ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗುವ ಹಾಗೆ ಮಾಡಲ್ಲ. ಇಲ್ಲಿ ಯಾರದ್ದು ಕಾಲೆಳಿಬೇಕು, ಅವರದ್ದು ಕಾಲೆಳಿಯಲ್ಲ. ಇಲ್ಲಿ ರಾಜಕೀಯದವರು ಎಷ್ಟೋ ಮಂದಿ ಲೂಟಿ, ಜನಗಳನ್ನು ಲೂಟಿ, ಕೋಟಿಗಟ್ಟಲೆ ಲೂಟಿದ್ದಾರೆ. ಅವರ ಬೆನ್ನಟ್ಟಿ ಯಾರು ಕೂಡ ಹೋಗುದಿಲ್ಲಪ್ಪ, ಅಂತವರ ಬೆನ್ನಟ್ಟಿ ಯಾರು ಕೂಡ ಹೋಗುದಿಲ್ಲ. ಇಲ್ಲಿ ಎಷ್ಟೋ ಮಂದಿ ರಾಜಕೀಯದವರು ನೋಡಿರ್ಬಹುದು ನೀವು, ಬೇರೆ ಬೇರೆ ಪಕ್ಷದ, ಎಲ್ಲ ಪಕ್ಷದ ಹೇಳ್ತೇನೆ ನಾನು, ಎಲ್ಲ ಪಕ್ಷದಲ್ಲಿ ಕಾಮನ್ ಆಗಿದೆ ಇದು ನೋಡಿ. ಇದು ಇಲೆಕ್ಷನ್ ಬರುವಾಗ ಬಡವರ ಮನೆಗೆ ಊಟಕ್ಕೆ ಹೋಗುದು, ಬಡವರ ಮನೆಯಲ್ಲಿ ಊಟ ಮಾಡಿದೆ, ಬಡವರಿಗೆ ಹೆಗಲಿಗೆ ಕೈ ಹಾಕುದು, ಬಡವರ ಕೈಕಾಲು ಹಿಡಿದು ಏನೇನ್ ನಡೀತದೆ. ಇಲೆಕ್ಷನ್ ಮುಗ್ದ ನಂತರ ಅವ ಸ್ವಲ್ಪ ಅವನಿಗಿಂತ ದುಡ್ಡಿನಲ್ಲಿ ಸ್ವಲ್ಪ ಕಮ್ಮಿ ಇದ್ರೆ ಅವನ ಹತ್ರ ಸ್ವಲ್ಪ ಕ್ಲೋಸ್ ಆಗಿ ಬಂದ್ರೆ ಕೆಪ್ಪೆಗೆ ಬಾರಿಸುದು, ಇದ್ದಲ್ಲಿಗೆಲ್ಲ ಬಾರಿಸೋದು, ಬೇರೆ ಬೇರೆ ರಾಜಕೀಯ ಪಕ್ಷದವರದ್ದು ನಡೀತದೆ. ಇಲೆಕ್ಷನ್ ಬಂದಾಗ ನಾಟಕಗಳು ನೋಡಿ. ಓಕೆ, ಈಗ ಅವರು ದೊಡ್ಡ ವ್ಯಕ್ತಿ ಅಥವಾ ಸಣ್ಣ ವ್ಯಕ್ತಿ ಬಂದು ಮುಟ್ಟಿದ ಆಗ ಕೋಪ ಬಂತ ಅಂತ ಯೋಚಿಸ್ಕೊಳ್ಳಿ. ಅದೇ ದುಡ್ಡಿದ್ದ ಸಣ್ಣ ವ್ಯಕ್ತಿ ಆದ್ರೆ, ಅಧಿಕಾರದಲ್ಲಿ ಪವರ್ಫುಲ್ ಇದ್ದ ಸಣ್ಣ ವ್ಯಕ್ತಿ ಆದ್ರೆ ಹೋಗಿ ಕೈಕಾಲಿಗೆ ಸಡ್ಡ ಬೀಳ್ತಾರೆ. ಅಂದ್ರೆ ಇಲ್ಲಿ ಏನಾಗಿದೆ, ಶ್ರೀಮಂತ ಬಡವ ಎಂಬಂತ ಒಂದು ಭೇದ ಭಾವದಿಂದ ಹೋಗ್ತಾ ಇದೆ. ಇವರ ಬೆನ್ನು ಯಾರು ಹಿಡಿಯಲ್ಲ, ಇವರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಯಾರು ಹಿಡಿಯಲ್ಲ. 3 ನಂಬರ್ 4 ನಂಬರ್ನ ಬಿಸ್ನೆಸ್ ಗಳನ್ನು ಮಾಡಿ ಎಷ್ಟೋ ಪುಂಡು ಪೊರ್ಕಿಗಳನ್ನು ಬೆಳೆಸಿ ಏನೇನೋ ಮಾಡ್ತಾರೆ. ಅದ್ರದ್ದು ಒಂದೇ ಒಂದು ನ್ಯೂಸ್ ಬರಲ್ಲ. ಇವತ್ತು ಎಷ್ಟೋ ಮಂದಿ ಕ್ಯಾನ್ಸರ್ ಇಂದ ಸಾಯ್ತಿದ್ದಾರೆ. ಆಹಾರಗಳು ಕಲಬೆರಕೆ ಆಗ್ತಿದೆ, ತಿನ್ನುವ ಪದಾರ್ಥಗಳು ಕಲಬೆರಕೆ ಆಗ್ತಿದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳ ಹೆಸರನ್ನು ಇಟ್ಕೊಂಡು ಎಷ್ಟೋ ಮಂದಿ ಇವತ್ತು ಕಲಬೆರಕೆ ಮಾಡಿದ್ದು ಮಾಡ್ತಿದ್ದಾರೆ. ಅದ್ರ ಬೆನ್ನಟ್ಟಿ ಯಾರು ಹೋಗಲ್ಲ. ಶಾಲೆಯಲ್ಲಿ ನಟನೆ ಮಾಡುವವರ ಹಿಂದೆ ತುಂಬಾ ಮಂದಿ ಹೋಗ್ತಾರೆ. ಇದು ಇಲ್ಲಿ ಜನರ ಹೆಲ್ತ್ ಅನ್ನು ಕೊಲ್ಲುವವರ ಹಿಂದೆ ಹೋಗುವವರು ಯಾರು ಕೂಡ ಇಲ್ಲ. ಯಾಕೆ ಹೇಳಿ, ಸಾಮಾನ್ಯ ಜನರು ಸಾಯ್ಲಿ. ಇಲ್ಲಿ ಕೊರೋನಾ ಬಂದಿದೆ, ಹಾಸ್ಪಿಟಲ್ ಎಷ್ಟೋ ಮಂದಿ ಲೂಟಿದ್ರು, ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಷ್ಟೋ ಮಂದಿ ಲೂಟ್ತಾ ಇದ್ದಾರೆ. ಈಗ ಸಹ ಕೆಲವು ಖಾಸಗಿ ಕೆಲವು ಆಸ್ಪತ್ರೆಯಲ್ಲಿ ಲೂಟ್ತಾ ಇದ್ದಾರೆ. ಅದರ ಬಗ್ಗೆ ಒಂದೇ ಒಂದು ನ್ಯೂಸ್ ಮಾಡಲ್ಲ. ಎಷ್ಟು ಆಸ್ಪತ್ರೆಗಳು ಲೂಟಿದವು, ಏನ್ ಮಾಡಿದವು, ಜನರಿಗೆ ಎಷ್ಟು ಕಷ್ಟ ಕೊಟ್ಟವು, ಹಿಂಸೆ ಕೊಟ್ಟವು, ಇಲ್ಲವೇ ಇಲ್ಲ. ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಬೇಡಿ ಅಂತ ಹೇಳಿದ್ದಾರೆ, ಡಿಸ್ಕೌಂಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಮಕ್ಕಳಲ್ಲಿ ಫೀಸ್ ಅನ್ನು ಲೂಟ್ತಾ ಇದ್ದಾರೆ. ಇದ್ರ ಬಗ್ಗೆ 3-4 ದಿವಸ ಕೊಡುವವರು ಯಾರು ಇಲ್ಲ, ಪ್ರಶ್ನೆ ಮಾಡುವವರು ಯಾರು ಇಲ್ಲ. ಪ್ರಶ್ನೆ ಯಾರನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಾದ್ರೊಬ್ಬ ಕಷ್ಟಪಟ್ಟು ಅವನಿಂದ ನೋಡಿ. ಈಗ ಈ ವಿಷಯ, ಕೆಲವು ವಿಷಯಗಳು ಜನರಿಗೆ ಯೂಸ್ ಇಲ್ಲ, ಏನಿಲ್ಲ, ಅದನ್ನು 24 ಗಂಟೆ ಕೊಟ್ಟು ಇನ್ನೊಬ್ಬನ ಮಾನವನ್ನು ಹರಾಜು ಮಾಡೋದ್ರಲ್ಲಿ ಬಿಸಿ. ಇಲ್ಲಿ ಜನರನ್ನು ಲೂಟಿದವುಗಳು, ಜನರ ಪ್ರಾಣ ತಿಂದವುಗಳ ಗಮನವೇ ಇಲ್ಲ. ಎಲ್ಲಿಗೆ ಹೋಗ್ತಿದೆ ಅಂತ ನಮ್ಮ ದೇಶದ ಪರಿಸ್ಥಿತಿ. ರಾಜಕಾರಣಿಗಳಿಂದ ಹೇಗೆ ಹಾಳಾಗ್ತಿದೆಯಾ, ಹೀಗೆ ಕೆಲವರಿಂದ ಇದೇ ರೀತಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿಯದೆ ಕೆಲವರು ಅವರು ಕೂಡ ದಾರಿ ತಪ್ಪಿದ್ದಾರೆ. ಹೆಸರು ಹೇಳಲಿಕ್ಕಿಲ್ಲ, ಯಾರ್ಯಾರಂತ ಗೊತ್ತಾಗ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.